ತುಳುನಾಡಿನ ದೈವಗಳು ತಮ್ಮ ಕಾರಣಿಕದ ಮೂಲಕ ಹೆಜ್ಜೆ ಹೆಜ್ಜೆಗೂ ಭಕ್ತರ ಭಕ್ತಿಯನ್ನ ಹೆಚ್ಚಿಸುವಂತೆ ಮಾಡಿದೆ. ಇದೀಗ ಮತ್ತೊಮ್ಮೆ ದೈವಗಳು ತಮ್ಮ ಇರುವಿಕೆಯನ್ನ ತೋರಿಸಿ ಕಾರಣಿಕ ಮೆರೆದಿದೆ. ಕೆಲ ದಿನಗಳ ಹಿಂದೆ ನಗರದ ಹಲವು ಕಡೆ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸಿ ವಿಕೃತಿ ಮೆರೆದ ಘಟನೆ ನಡೆದಿತ್ತು. ಇದನ್ನು ವಿರೋಧಿಸಿ ಹಲವು ಪ್ರತಿಭಟನೆಗಳು, ಕಾಲ್ನಡಿಗೆ ಜಾಥಾದ ಮೂಲಕ ಧಾರ್ಮಿಕ ಕ್ಷೇತ್ರಗಳಿಗೆ ಅಪಚಾರ ಮಾಡಿದವರಿಗೆ ತಕ್ಕ ಶಾಸ್ತಿಯಾಗಲಿ ಎಂದು ದೈವದೇವರಿಗೆ ಹರಕೆ ದೂರನ್ನ ಸಲ್ಲಿಸಲಾಗಿತ್ತು. ಇದೀಗ ದೈವಗಳ ಕಾರಣಿಕ ಶಕ್ತಿ ಗೋಚರವಾಗಿದ್ದು ದುಷ್ಟರಿಗೆ ತಕ್ಕ ಶಾಸ್ತಿಯಾಗಿದೆ. ಕೃತ್ಯ ಎಸಗಿದ ವ್ಯಕ್ತಿಯೊಬ್ಬ ಅರೆಹುಚ್ಚನಂತೆ ವರ್ತಿಸಿ ಅಸೌಖ್ಯದಿಂದ ಸಾವನ್ನಪ್ಪಿದ ವಿಚಾರ ಬೆಳಕಿಗೆ ಬಂದಿದೆ. ಮತ್ತೋರ್ವ ಅಸೌಖ್ಯದಿಂದ ಮನೆಯಲ್ಲಿಯೇ ತೊಂದರೆ ಅನುಭವಿಸ್ತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮತ್ತಿಬ್ಬರು ಇದೀಗ ಬೋಳಾರ ಎಮ್ಮೆಕೆರೆಯ ಶ್ರೀ ದೈವರಾಜ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಬಂದು ತಾವು ಮಾಡಿದ ಘೋರ ತಪ್ಪಿಗೆ ಕ್ಷಮೆಯಾಪನೆಯನ್ನ ಮಾಡಿದ ಘಟನೆ ಕೂಡ ನಡೆದಿದೆ. ಇತ್ತೀಚೆಗೆ ಎಮ್ಮೆಕೆರೆಯ ಶ್ರೀ ಕೋಟಾದ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಮುಸ್ಲಿಂ ವ್ಯಕ್ತಿಗಳಿಬ್ಬರು ಬಂದು ತಮಗಾದ ಅನಾರೋಗ್ಯದ ಕುರಿತು ವಿಚಾರಿಸಿದ್ರು. ಆಗ ಅವರಿಗೆ ದೈವದ ಶಾಪಕ್ಕೆ ನೀವು ಗುರಿಯಾಗಿದ್ದೀರಿ, ಕೂಡಲೇ ಎಮ್ಮೆಕೆರೆಯ ದೈವರಾಜನ ಸನ್ನಿಧಾನಕ್ಕೆ ಶರಣಾಗಿ ಅಲ್ಲದೆ ಗುಳಿಗ ದೈವಕ್ಕೆ ಕೋಳಿ ಹರಕೆ ನೀಡಬೇಕು ಎಂದು ದೇವಸ್ಥಾನದ ಸಮಿತಿಯವರು ತಿಳಿಸಿದ್ರು. ಅದರಂತೆಯೇ ಈ ಇಬ್ಬರು ಕೂಡ ಎಮ್ಮೆಕೆರೆ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಬಂದು ಸ್ವಾಮಿ ಕೊರಗಜ್ಜನ ಬಳಿ ತಮಗೆ ಆಗುತ್ತಿರುವ ತೊಂದರೆಗಳನ್ನ ಎಳೆಯಾಗಿ ತಿಳಿಸಿದ್ರು. ಈ ವೇಳೆ ಕೆಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವರಿಬ್ಬರ ಮೇಲೆ ಹಲ್ಲೆಗೆ ಕೂಡ ಮುಂದಾಗಿದ್ದಾರೆ. ಕ್ಷಮಾಪಣೆಯನ್ನ ಕೇಳಿದ ಬಳಿಕ ಸ್ಥಳದಲ್ಲಿದ್ದ ಪೊಲೀಸರು ಅವರನ್ನ ಕೂಡಲೇ ಬಂಧಿಸಿದ್ರು. ದೈವರಾಜನ ಸನ್ನಿಧಿಯಲ್ಲಿ ಇತ್ತೀಚೆಗೆ ನಡೆದ ಕೊರಗಜ್ಜನ ನೇಮದಲ್ಲಿ ಕಾಣಿಕೆ ಹುಂಡಿ ಅಪವಿತ್ರದ ಬಗ್ಗೆ ದೂರನ್ನ ನೀಡಲಾಗಿತ್ತು. ತಪ್ಪು ಮಾಡಿದ ದುಷ್ಟರು ಯಾರೆಂದು ತೋರಿಸಿಕೊಡುವೆ ಎಂದು ಅಜ್ಜನ ಅಭಯವಾಗಿತ್ತು. ಅದರಂತೆ ಇದೀಗ ನೀಚ ಕೃತ್ಯ ಎಸಗಿದ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಯೊಬ್ಬ ಭಕ್ತ ಕೂಡ ದೈವದೇವರನ್ನ ನಂಬಿಕೊಂಡು ಬರ್ತಾರೆ. ಹಾಗೆಯೇ ಇದೀಗ ತುಳುನಾಡಿನಲ್ಲಿ ಮತ್ತೆ ದೈವಗಳ ಕಾರಣಿಕ ಗೋಚರವಾಗಿರುವಂತದ್ದು. ದೇವಸ್ಥಾನವನ್ನ ಅಪವಿತ್ರಗೊಳಿಸಿದಂತಹ ಆರೋಪಿಗಳು ಯಾರಿದ್ರು ಅವರಿಗೀಗ ತಕ್ಕ ಶಾಸ್ತಿ ಆಗಿರುವಂತದ್ದು. ನೀಚ ಕೃತ್ಯ ಎಸಗಿದಂತಹ ಆರೋಪಿಗಳು ಇದೀಗ ಬಂಧಿತರಾಗಿದ್ದಾರೆ. ಕೆಲವರು ಹುಚ್ಚರಾಗಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ನಮಗೆಲ್ಲ ಗೊತ್ತೇ ಇತ್ತು, ಕೆಲ ದಿನಗಳ ಹಿಂದೆ ಮಂಗಳೂರಿನ ಕೋಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಲಾರ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ಮಂದಿರದ ಬಾಗಿಲನ್ನ ಹೊಡೆದು ಒಳಗಿದ್ದಂತಹ ಒಂದು ಹಣವನ್ನ ಕದಿಯುವಂತ ಪ್ರಯತ್ನ ಮಾಡಿದ್ರು. ಆದರೆ ಸಾಧ್ಯವಾಗದೆ ಅಲ್ಲಿದ್ದಂತಹ ಭಗವದ್ ಧ್ವಜಕ್ಕೆ ಮಲಮೂತ್ರ ವಿಸರ್ಜಿಸಿ ದೇವಸ್ಥಾನ ಒಂದು ಮಂದಿರ ಏನಿತ್ತು ಅದನ್ನು ಅಪವಿತ್ರಗೊಳಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಉಳ್ಳಾಲದ ಜಂಕ್ಷನ್ ನಲ್ಲಿರುವ ಕೊರಗಜ್ಜನ ಕಟ್ಟೆಯ ಕಾಣಿಕೆ ಹುಂಡಿಯಲ್ಲಿ ಕಾಂಡೋಮ್ ಮತ್ತು ಬಿಜೆಪಿ ಮುಖಂಡರ ಪತ್ರಿಕೆ ಜಾಹೀರಾತಿನಲ್ಲಿ ಅವ್ಯಾಚ ಶಬ್ದಗಳನ್ನ ಬರೆದು ಅದರ ಒಂದು ಹುಂಡಿಯ ಒಳಗೆ ಹಾಕಿದ್ರು. ಎಲ್ಲ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಕೋಣಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಬಗ್ಗೆ ನಮ್ಮ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಪ್ರಕರಣವನ್ನ ದಾಖಲಿಸಿಕೊಂಡು ಈ ಒಂದು ಪ್ರಕರಣದ ಬೆನ್ನಟ್ಟಿದ್ರು. ಇದೀಗ ಆರೋಪಿಗಳು ಪತ್ತೆ ಆಗಿದೆ. ಆರೋಪಿಗಳ ಬಗ್ಗೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೊರಗಜ್ಜ ಅಂತ ಒಂದು ಇಲ್ಲಿ ದೇವಸ್ಥಾನ ಇದೆ. ಭಾಳಷ್ಟು ವರ್ಷಗಳಿಂದ ಭಾಳ ಭಕ್ತಿಯಿಂದ ಆ ಒಂದು ಕೊರಗಜ್ಜನಿಗೆ ಸಾರ್ವಜನಿಕರು ಜಾತಿ ಧರ್ಮ ಎಲ್ಲ ಬಿಟ್ಟು ಆರಾಧನೆ ಮಾಡ್ಕೊಂಡ್ಬಂದಿದ್ದಾರೆ, ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಮತ್ತು ಈ ಭಾಗದಲ್ಲಿ ಭಾಳ ದೊಡ್ಡ ಬಲವಾದ ನಂಬಿಕೆ ಆ ಒಂದು ದೇವರ ಮೇಲಿದೆ. ಸೊ ಇತ್ತೀಚೆಗೆ ಅಂದರೆ ಸುಮಾರು ಒಂದು 3 ತಿಂಗಳಲ್ಲಿ 4-5 ಪ್ರಕರಣಗಳು ಕೊರಗಜ್ಜನ ಕ್ಷೇತ್ರದಲ್ಲಿ ಕಾಣಿಕೆ ಡಬ್ಬಿಯನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು
ಅಹಿತಕರ ವಸ್ತುಗಳು ಅಂದರೆ ಈ ಕಾಂಡೋಮ್ ಹಾಕುವಂಥದ್ದು, ಕೆಲವು ಬರವಣಿಗೆ ಮಾಡುವಂಥದ್ದು, ಈ ಥರದ್ದೆಲ್ಲ ಹಾಗೆ ಅಪವಿತ್ರ ಮಾಡುವಂಥ ಕೆಲಸ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ನಮ್ಮ ಪಾಂಡೇಶ್ವರ ಪೊಲೀಸ್ ಠಾಣೆ, ಕದ್ರಿ ಪೊಲೀಸ್ ಠಾಣೆ, ಉಳ್ಳಾಳ ಪೊಲೀಸ್ ಠಾಣೆ ಸೇರಿದಂತೆ ಒಟ್ಟು 4-5 ಪ್ರಕರಣಗಳು ದಾಖಲಾಗಿತ್ತು. ಆರೋಪಿಯನ್ನು ನಾವು ಪತ್ತೆ ಮಾಡಲಿಕ್ಕೆ ಸಾಕಷ್ಟು ದಿನಗಳಿಂದ ಪ್ರಯತ್ನ ಮಾಡಿದ್ವಿ, ಆದರೆ ಸಾಧ್ಯವಾಗಿರಲಿಲ್ಲ. ಈ ನಿನ್ನೆ ಈ ಎಮ್ಮೆಕೆರೆ ಅಂತ ಒಂದು ಇಲ್ಲಿ ಗ್ರೌಂಡ್ ಇದೆ, ಆ ಎಮ್ಮೆಕೆರೆ ಕೊರಗಜ್ಜ ಕ್ಷೇತ್ರದತ್ತ ಇಬ್ಬರು ವ್ಯಕ್ತಿಗಳು ಲಾಸ್ಟ್ ಒಂದು 3-4 ಡೇಸಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡಲ್ಲಿ ಯಾರು ಪೂಜಾರಿಗಳಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಒಂದೇನೋ ತಪ್ಪು ಒಪ್ಪಿಗೆ ಮಾಡ್ಕೋಬೇಕು, ಕನ್ಫೆಷನ್ ಮಾಡ್ಕೋಬೇಕು, ಹಾಗಾಗಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. 2-3 ಸರಿ ಅವ್ರು ಕೇಳಿದಾಗ ಯಾರೋ ಸುಮ್ಮನೆ ಚುಚ್ಚು ಮಾತಾಡ್ತಿರ್ಬೇಕು ಅಂತ ಸುಮ್ಮನಾಗಿದ್ದಾರೆ. ಯಾವಾಗ ರಿಪೀಟೆಡಾಗಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಯ್ತು ಬನ್ನಿ ಅಂತ ನಿನ್ನೆ ಒಂದು ಕೊರಗಜ್ಜಂದು ನೇಮೋತ್ಸವ ಕಾರ್ಯಕ್ರಮ ಇತ್ತು, ಬನ್ನಿ ಅಲ್ಲಿ ನೇಮೋತ್ಸವ ಕಾರ್ಯಕ್ರಮದಲ್ಲಿ ನೀವು ಕನ್ಫೆಷನ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಅಬ್ದುಲ್ ರಹೀಮ್ ಅಂತ ಈತ ಅಂಬೇಡ್ಕರ್ ನಗರ ಕೆಂಜಾರ್ ಏರಿಯಾದವನು, ಮತ್ತು ಅಬ್ದುಲ್ ತೌಫಿಕ್ ಅಂತ ಈತ ಅಗೇನ್ ಅಂಬೇಡ್ಕರ್ ನಗರ ಜೋಕಟ್ಟೆ ಅವನು. ಇವರಿಬ್ಬರು ಸುಮಾರು 30-35 ವರ್ಷ ವಯಸ್ಸಿನ ವ್ಯಕ್ತಿಗಳು. ಇವರಿಬ್ಬರು ಸದ್ಯಕ್ಕೆ ಹೇಳುವಂಥದ್ದು ನವಾಜ್ ಅಂತ ಒಬ್ಬ ಅವನ ಸ್ನೇಹಿತರ ಇರ್ತಾನೆ, ಕಾಮನ್ ಫ್ರೆಂಡ್ ಇರ್ತಾನೆ. ಅವನು ಸುಮಾರು ಮೊದಲು ದುಬೈಲಿರ್ತಾನೆ, ನಂತರ 1-1.5 ವರ್ಷದ ಹಿಂದೆ ಇಲ್ಲಿ ಬಂದಿದ್ದಾನೆ ಮಂಗಳೂರಿಗೆ. ಅವನು ಈ ಕೊರಗಜ್ಜನ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ ನಮ್ಮನ್ನು. ಮತ್ತು ಅವನಿಗೆ ಇದ್ದಕ್ಕಿದ್ದಂಗೆ 1.5 ತಿಂಗಳು ಕೆಳಗಡೆ ಹುಷಾರಿಲ್ದಂಗೆ ಆಯಿತು. ಈ ರಕ್ತವಾಂತಿ ಆಗಲಿಕ್ಕೆ ಪ್ರಾರಂಭ ಆಯಿತು, ಬೇದಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಸಡನ್ನಾಗಿ ಏನೂ ಬೇರೆ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತಂದ್ರೂ 30-32 ವರ್ಷ ವಯಸ್ಸಿನವನಷ್ಟೇ. ತುಂಬ ಸುಸ್ತಾಗಿ ನಿತ್ರಾಣ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು. ಈ ಕೊರಗಜ್ಜನ ಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಕೆಲವು ಕಡೆ ಹೋಗಿದ್ದೀವಿ. ಆಮೇಲೆ ಅವನು ಇವರ ಹತ್ರ ಕನ್ಫೆಷನ್ ಮಾಡ್ಕೊಂಡಿದ್ದಾನೆ, ಈ ರೀತಿ ಸ್ವಲ್ಪ ಈ ಕಾಂಡೋಮ್ ಹಾಕುವಂಥದ್ದು ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ದೆ, ಹಾಗಾಗಿ ನನಗೆ ಕೊರಗಜ್ಜಂದೇ ಶಾಪ ಅನ್ನೋ ಟೈಪ್ ಅವನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಮತ್ತು ರಕ್ತ ಭೇದಿ ಆಗುವಂಥದ್ದು ಈ ಥರದ್ದೆಲ್ಲ ಆಗಿಬಿಟ್ಟು ಸುಮಾರು ಹೆಲ್ತ್ ಇಶ್ಯೂಸ್ ಆಗಿ ಅವನು ಸುಮಾರು 1 ತಿಂಗಳ ಹಿಂದೆ ಮೃತ ಹೊಂದಿದ್ದ. ಸೊ ಅದಾದಮೇಲೆ ಇತ್ತೀಚೆಗೆ ಒಂದು ಕೊರಗಜ್ಜನ ಕ್ಷೇತ್ರದ ಕಡೆ ಭಕ್ತಾದಿಗಳೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಪಾದಯಾತ್ರೆಯನ್ನು ಕೂಡ ಮಾಡಿದರು. ಆಮೇಲೆ ಇವರು ಅಬ್ದುಲ್ ರಹೀಮ್ ಮತ್ತು ತೌಫಿಕ್ ಇವರಿಬ್ಬರು ಕೊರಗಜ್ಜಂದು ಮಹಿಮೆ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈ ನವಾಜ್ ಮಾಡಿರುವಂಥ ಕೆಲಸದಲ್ಲಿ ನಾವು ಜೊತೆಗೆ ಹೋಗೋದು, ಗಾಡೀಲಿ ಹೋಗೋದು ಇವೆಲ್ಲ ಮಾಡಿದ್ದೀವಿ, ಹಂಗಾಗಿ ನಮಗೂ ತೊಂದರೆ ಆಗ್ಬೋದು ಅಂತಂದು ಭಾವಿಸಿದ್ದಾರೆ. ಅದ್ರ ಜೊತೆಗೆ ಇವನು ಅಬ್ದುಲ್ ತೌಫಿಕ್ ಅನ್ನೋನಿಗೆ ಲಾಸ್ಟ್ ಒಂದು ಫ್ಯೂ ಡೇಸಿಂದ ಏನು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿದೆ. ಅವ್ನಿಗೆ ಯಾವ ರೀತಿ ನವಾಜ್ ಹೆಲ್ತ್ ಇಶ್ಯೂ ಫೇಸ್ ಮಾಡ್ತಿದ್ದೆ, ಸಿಮಿಲರ್ ಹೆಲ್ತ್ ಇಶ್ಯೂಸು ಇವನ್ನೆಲ್ಲ ಸ್ಟಾರ್ಟ್ ಆಗಿದೆ. ಹಂಗಾಗಿ ನಮ್ಮದು ತಪ್ಪು ಒಪ್ಪಿಗೆ ಮಾಡಿಕೊಂಡು ತಪ್ಪು ಕಾಣಿಕೆ ಹಾಕಬೇಕು ಅಂತಂದು ಅಲ್ಲಿ ಸಂಪರ್ಕ ಮಾಡಿಕೊಂಡು ಹೋಗಿರುವಂಥದ್ದು ನಮಗೆ ಕಂಡು ಬಂದಿದೆ. ಇವರಿಬ್ಬರು ಹೇಳೋದ್ರ ಪ್ರಕಾರ ನವಾಜ್ ಏನಿದ್ದ ಅವನು ಹಿಂದೆ ಕಾಂಡೋಮ್ ಹಾಕಿರುವಂಥದ್ದು ಮತ್ತು ಬೇರೆ ಬೇರೆ ವಸ್ತುಗಳನ್ನ ಹಾಕಿರುವಂಥದ್ದು ಮಾಡಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಇವರಿಬ್ಬರು ನಾವು ಜೊತೆಗೆ ಬೈಕಲ್ಲಿ ಹೋಗಿದ್ವಿ ಅನ್ನೋದೆಲ್ಲ ಹೇಳ್ತಾರೆ. ಈಗಷ್ಟೇ ನಾವು ಅದನ್ನೆಲ್ಲ ವೆರಿಫೈ ಮಾಡಬೇಕಾಗಿದೆ. ಮತ್ತು ಅಲ್ಲಿ ಸಾರ್ವಜನಿಕರ ಎದುರಿಗೆ ಈ ಥರ ನಾವು ನಮ್ಮ ಕಡೆಯಿಂದ ತಪ್ಪಾಗಿದೆ, ಈ ಥರ ಜೊತೆಗೆ ಹೋಗಿ ತಪ್ಪಾಗಿದೆ ಅನ್ನೋಂಥದ್ದೆಲ್ಲ ಅಲ್ಲಿ ಸಾರ್ವಜನಿಕರ ಎದುರಿಗೆ ಹೇಳಿದ್ದಾರೆ. ಆದರೆ ಕೊರಗಜ್ಜನ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿರೋಂಗೆ ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. ನಾನು ಮತ್ತು ನಮ್ಮ DCP ಅವರು ಕೂಡ ನಿನ್ನೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಅಲ್ಲೇನು ಕೊರಗಜ್ಜನ ನೇಮೋತ್ಸವದಲ್ಲಿ ಇವರು ಇರ್ತಾರಲ್ಲ, ಏನಂತಾರೆ ಅವರಿಗೆ, ಅರ್ಚಕರು. ಆ ಅರ್ಚಕರು ಎದುರಿಗೆಲ್ಲ ಕೆಲವು ಕನ್ಫೆಷನ್ಸ್ ಏನೇನೋ ಮಾಡ್ತಾಯಿದ್ರು. ಅದಕ್ಕೆ ಅವರು ಪರಿಹಾರ ಈ ಥರ ಮಾಡಿ ಅಂತ ಹೇಳ್ತಾಯಿದ್ರು. ಅಲ್ಲಿ ತುಳು ಭಾಷೆಯಲ್ಲಿ ಮೋಸ್ಟ್ಲಿ ಮಾತಾಡ್ತಿದ್ರು, ನಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ. ಆ ದೇವದ ಪಾತ್ರ ಮಾಡಿರುವಂಥವ್ರು ಅಷ್ಟು ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ಈಗಷ್ಟೇ ನಿನ್ನೆ ನೈಟ್ ವಶಕ್ಕೆ ತೊಗೊಂಡಿದ್ವಿ, ವಿಚಾರಣೆಗೆ ಒಳಪಡಿಸ್ತೀವಿ. ಈಗ ಅವರಂತೂ ನಾನು ಕೂಡ ವಿಚಾರಣೆ ಮಾಡಿದೆ, ಸ್ಪಷ್ಟವಾಗಿ ಹೇಳ್ತಾರೆ ಈ ರೀತಿ ಆಗಿದೆ ಅಂತ. ಅಂದರೆ ನವಾಜ್ ಹಾಕಿದ್ದಾನೆ, ಅದ್ರ ಜೊತೆಗೆ ಹಾಕುವಂಥ ಸಂದರ್ಭದಲ್ಲಿ ನಾವು ಜೊತೆಗೆ ಹೋಗಿದ್ವಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಬಟ್ ತನಿಖೆಯಲ್ಲಿ ಇದು ಒಂದು ಸ್ವಲ್ಪ ಮಿಸ್ಟೀರಿಯಸ್ ಅನಿಸ್ತಾ ಇದೆ. ಇಲ್ಲ, ಆ ಥರದ್ದೇನು ನಮಗೆ ಸದ್ಯಕ್ಕಂತೂ ಗೊತ್ತಿಲ್ಲ. ಇವಾಗ ನಾನು ಸುಮಾರು ಒಂದು 10-15 ನಿಮಿಷ ಮಾತಾಡಿದೆ. ಅವನು ಇಷ್ಟೇ ಹೇಳ್ತಾನೆ, ನವಾಜ್ ಹಾಕಿದ್ದನ್ನು ನಮ್ಮ ಎದುರಿಗೆ ಹೇಳಿ. ಹಾಂ, ಇನ್ನೊಂದು ಈ ನವಾಜ್ ಏನಿದ್ದಾನೆ ದುಬೈಯಿಂದ ಬಂದ ಮೇಲೆ ಸುಮಾರು ಜನಗಳ ಹತ್ರ ಎಲ್ಲ ನನಗೆ ಆ ದೇವರು ಕಾಣಿಸುತ್ತೆ, ಈ ದೇವರು ಬರುತ್ತೆ ನನ್ನ ಮೈ ಮೇಲೆ, ಆಮೇಲೆ ಈ ಪೂಜೆ ಮಾಡಿ, ಆಮೇಲೆ ಬೇರೆ ಬೇರೆ ದೇವಸ್ಥಾನಗಳು, ಸಪೋಸ್ ಯಾರೋ ಹಿಂದೂಗಳು ಬಂದರು ಅಂದರೆ ಇಂಥ ಕಡೆ ಹೋಗಿ, ಮುಸ್ಲಿಮ್ಸ್ ಬಂದರೆ ಅಂದರೆ ಇಂಥ ದರ್ಗಾಕ್ಕೆ ಹೋಗಿ, ಆಮೇಲೆ ನಿಮ್ಮದು ಕೂದಲು ತಂದುಕೊಡಿ, ನಿಮ್ಮದು ಇದು ಬ್ಲಡ್ ಸ್ಯಾಂಪಲ್ ಬೇಕಾಗುತ್ತೆ, ನನಗೆ 1-2 ಡ್ರಾಪ್ ರಕ್ತ ತಂದುಕೊಡಿ, ಈ ಥರ ಎಲ್ಲ ಸ್ವಲ್ಪ ಏನೇನೋ ಮಾಡ್ತಿದ್ದ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡಬೇಕು. ಮೋಸ್ಟ್ಲಿ ನವಾಜ್ ಫ್ರೆಂಡ್ ಸರ್ಕಲ್ ಏನಿತ್ತು ಅಥವಾ ರಿಲೇಷನ್ಸ್ ಯಾರಿತ್ತು ಅವ್ರ ಹತ್ರ ಎಲ್ಲ ವೆರಿಫೈ ಮಾಡಿದ್ರೆ ಮೋಸ್ಟ್ಲಿ ಸ್ವಲ್ಪ ಬ್ರೇಕ್ ಥ್ರೂ ಸಿಗ್ಬೋದು. ವಿಚಾರಣೆ ಮಾಡಿದಾಗ ಉದ್ದೇಶ ಏನಿತ್ತು?
ಉದ್ದೇಶ ಅಂದರೆ ನವಾಜು ಅವ್ರು ಅವನ ಹತ್ರ ಯಾರು ಹೋಗ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಮಾತಾಡ್ತಾ ಇದ್ದಂತೆ. ಅಂದರೆ ನೋಡಿ ಇಲ್ಲೆಲ್ಲ ಸ್ವಲ್ಪ ದೇವ್ರದ್ದೆಲ್ಲ ಪ್ರಭಾವ ಕಮ್ಮಿ ಆಗುತ್ತೆ, ಯಾಕಂದರೆ ಇದು ನಮಗೂ ಒಂಥರ ಮಿಸ್ಟೀರಿಯಸ್ ಆಗಿ ಕಾಣ್ತಾರೆ. ಇಲ್ಲಿ ಜನ ನಂಬ್ತಾರೆ ಕೊರಗಜ್ಜನ ಕ್ಷೇತ್ರಕ್ಕೆ ಅಪವಿತ್ರ ಮಾಡಿದರೆ ಅದರದ್ದು ಇಮಿಡಿಯೇಟಾಗಿ ಏನೋ ಒಂದು ಅಡ್ವರ್ಸ್ ರಿಸಲ್ಟ್ ಸಿಗುತ್ತೆ ಅನ್ನೋವಂಥದ್ದು. ಮತ್ತು ಸುಮಾರು ಕಡೆ ಈ ಥರದ್ದು ಆಗಿರೋದ್ರ ಬಗ್ಗೆ ನಾವು ಅಲ್ಲಿ ಕೇಳಿದ್ದೀವಿ. ಆಮೇಲೆ ಏನಾದರೂ ಕಳೆದೋದ್ರೆ ನಾವು ಕೊರಗಜ್ಜಂಗೆ ಏನೋ ಕಾಣಿಕೆ ಕೊಡ್ತೀವಿ ಅಂದರೆ ಇಮಿಡಿಯೇಟಾಗಿ ಕಾಣಿಸ್ಕೊಳುತ್ತೆ, ಇಮಿಡಿಯೇಟಾಗಿ ಸಿಗುತ್ತೆ ಮತ್ತು ಸಾಕಷ್ಟು ಇಲ್ಲಿ. ಯಾಕಂದರೆ ಕೊರಗಜ್ಜಂದು ಮೊನ್ನೆ ಏನು ನಡೆ ಮಾಡಿದ್ರು ಕದ್ರಿ ದೇವಸ್ಥಾನದಿಂದ ಉಳ್ಳಾಳ ಕೊಣಾಜೆ ಪೊಲೀಸ್ ಸ್ಟೇಷನ್. ಸೊ ಅವಾಗ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಇದ್ದಿದ್ದು ಸುಮಾರು ಒಂದು 300-400 ಜನ ಅಷ್ಟೇ ಬರ್ಬೋದು ಅಂತ. ಆದರೆ ಭಕ್ತಾದಿಗಳು ಸುಮಾರು ಒಂದು 6-7 ಸಾವಿರ ಜನ ಸಂಖ್ಯೆಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಸೊ ಈ ಭಾಗದಲ್ಲಿ ಪ್ರತಿ ಶನಿವಾರ ನಾವು ನೋಡಿದಾಗೂ ಕೂಡ ಭಾಳಷ್ಟು ಜನ ಇಲ್ಲಿ ಕೊರಗಜ್ಜಂಗೆ ನಡ್ಕೋತಾರೆ. ಸೊ ಹಂಗಾಗಿ ಏನೋ ಆ ನಂಬಿಕೆಯಿಂದ ಇವನು ರಿಯಲೈಸ್ ಆಗಿ ಈ ಥರ ಬಂದು ಹೇಳ್ತಾ ಇದ್ದಾನೆ ಅನ್ನೋಂಥದ್ದು ಸದ್ಯಕ್ಕೆ ಅವನು ಹೇಳಿಕೆಯಲ್ಲಿ ಗೊತ್ತಾಗುತ್ತೆ. ಬಟ್ ಸತ್ಯಾಂಶ ಏನಿದೆ ಅನ್ನೋಂಥದ್ದು ಈಗ ನಾವು ವಿ ಹ್ಯಾವ್ ಟು ಕರಾಬರೇಟ್ ದಟ್ ವಿತ್ ದಿ ಎವಿಡೆನ್ಸಸ್ ಅವೈಲಬಲ್. ಸುಮ್ಮನೆ ಯಾರೋ ಬಂದು ಕನ್ಫೆಸ್ ಮಾಡಿದ್ರು ಅಂತ ತಕ್ಷಣ ನಾವು ನಂಬೋಕ್ಕಾಗಲ್ಲ. ವಿ ಹ್ಯಾವ್ ಟು ಕರಾಬರೇಟ್. ಒಂದು 5-6 ಕಡೆ ಇದು ಪ್ರಕರಣ ಆಗಿದ್ದಾರೆ, ಎಲ್ಲದರಲ್ಲಿ ಇವರೇ ಭಾಗಿದಾರಲ್ಲ ಪಾರ್ಟಿಕ್ಯುಲರ್ ಈ ಮ್ಯಾಟರ್? ಇವು ನವಾಜ್ ಹೇಳೋದು ಸಾಕಷ್ಟು ಕಡೆ ಹಾಕಿದ್ದೀರಿ ಅಂತ, ಒಂದು 2-3 ಕಡೆ ಹಾಕುವಂಥ ಸಂದರ್ಭದಲ್ಲಿ ನಾವು ಜೊತೆಗೆ ಹೋಗಿದ್ವಿ ಅಂತ ಹೇಳ್ತಾನೆ. ಎಷ್ಟು ಕಡೆ ಹೋಗಿದ್ದಾನೆ, ಬಟ್ ನಮಗೆ ಅಲ್ಲಿ ಸಿಕ್ಕಿರುವಂಥದ್ದು ಏನು ಮೋಡಸ್ ಇದೆ ಅದೆಲ್ಲ ಹೆಚ್ಚು ಕಡಿಮೆ ಒಂಥರ ಸಿಮಿಲರ್ ಇದೆ. ಮತ್ತು ಹ್ಯಾಂಡ್ ರೈಟಿಂಗ್ ಅದನ್ನೆಲ್ಲ ಕಂಪೇರ್ ಮಾಡಬೇಕಾಗುತ್ತೆ, ಯಾಕಂದರೆ ಕೆಲವು ಹ್ಯಾಂಡ್ ರಿಟನ್ ಕಂಟೆಂಟ್ ಕೂಡ ಸಿಕ್ಕಿತ್ತು. ಸೊ ಆ ಹ್ಯಾಂಡ್ ರಿಟನ್ ಕಂಟೆಂಟ್ ಏನಾದರೂ ನವಾಜ್ ಬರೆದಿರೋದು ಅಥವಾ ಯಾರ ಹತ್ರ ಅದು ಬರೆಸಿರೋದು ಅದನ್ನೆಲ್ಲ ವೆರಿಫೈ ಮಾಡಬೇಕಾಗುತ್ತೆ. ಬಟ್ಟು ಅದೇ ಈ ಭಾಗದಲ್ಲಿ ಕೊರಗಜ್ಜಂದು ಏನು ಮಹಿಮೆ ಇದೆ ಅದ್ರ ಬಗ್ಗೆ ಭಾಳ ಅಪಾರವಾದ ನಂಬಿಕೆ ಜನರಲ್ಲಿದೆ. ಹಂಗಾಗಿ ಇವ್ರು ಹೇಳೋದು ನಮಗೊಂಥರ ಹೆದರಿಕೆ ಆದಂಗೆ ಆಯಿತು. ಮತ್ತು ಕರೆಸ್ಪಾಂಡಿಂಗ್ ನಮಗೂ ಹೆಲ್ತ್ ಇಶ್ಯೂಸ್ ಎಲ್ಲ ಶುರುವಾಗಿದ್ದಕ್ಕೆ ನಾವು ತಪ್ಪೊಪ್ಪಿಗೆ ಮಾಡ್ಕೋಬೇಕು ಅಂತಂದು ಹೋಗಿದ್ವಿ ಅನ್ನೋದು. ಈಗ ನಮಗೆ ಗೊತ್ತಾಗಿದ್ದು ಅವ್ರು ಅಲ್ಲಿ ಹೋಗ್ಬಿಟ್ಟು ತಪ್ಪೊಪ್ಪಿಗೆ ಮಾಡ್ಕೋತಿದ್ದಾರೆ ಅಂತ ಎಲ್ಲ ಸಾರ್ವಜನಿಕರು ಯಾರೇ ಫೋರ್ಸಿಬಲಿ ಕರ್ಕೊಂಡು ಹೋಗಿದ್ದೋ ಯಾರೋ ಎಳ್ಕೊಂಡೋಗಿ ಒಪ್ಪಿಸಿರೋದು ಆ ಥರದ್ದೇನಿಲ್ಲ. ಅವರೇ ವಾಲಂಟ್ರಿಯಾಗಿ ಅವನು ಅರ್ಚಕರು ಇರ್ತಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು 2-3 ಸರಿ ಪ್ರಯತ್ನ ಮಾಡಿ ಲಾಸ್ಟ್ ನಿನ್ನೆ ನೇಮೋತ್ಸವ ಇದೆ ಅದ್ರಲ್ಲಿ ಬಂದು ನಿಮಗೆ ಸಮಸ್ಯೆಗೆ ಅಂತ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ದಾರೆ. ಅಲ್ಲಿ ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿಕೊಂಡ್ರು ಅಂತ ನಮ್ಮ ಗಮನ. ನವಾಜ್ ಜೋಕಟ್ಟೆ, ಇವರೆಲ್ಲ ಜೋಕಟ್ಟೆ ನಿವಾಸಿಗಳು, ಪಣಂಬೂರು ಸುರತ್ಕಲ್ ಮಧ್ಯದಲ್ಲಿ ಹೋಗ್ತಾರೆ ಆ ಜೋಕಟ್ಟೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರು ಏನು ಆರೋಪಿಗಳನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ರೆ, ಇತ್ತ ಈ ಕೃತ್ಯವನ್ನು ವಿರೋಧಿಸಿ ಹಲವು ಹಿಂದೂ ಸಂಘಟನೆಗಳು ಒಟ್ಟಾಗಿ ಭಕ್ತರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಕೊರಗಜ್ಜನ ಆದಿಕ್ಷೇತ್ರ ಕುತ್ತಾರ್ ಪದವಿಗೆ ನಮ್ಮ ನಡೆ ಅನ್ನುವಂತ ಕಾಲ್ನಡಿಗೆ ಜಾಥವನ್ನ ಹಮ್ಮಿಕೊಂಡು ದೈವದ ಮುಂದೆ ಯಾರು ಈ ಒಂದು ಅಪವಿತ್ರ ಕಾರ್ಯವನ್ನ ಮಾಡಿದ್ದಾರೋ ಅವರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಅಂತ ದೇವರ ಮುಂದೆ ಕೈ ಮುಗಿದು ಬೇಡ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ದೈವರಾಜನ ಸನ್ನಿಧಿಯಲ್ಲಿ ನಡೆದಂತ ಕೊರಗಜ್ಜನ ನೇಮದಲ್ಲಿ ಕೂಡ ಕಾಣಿಕೆ ಹುಂಡಿ ಅಪವಿತ್ರದ ಬಗ್ಗೆ ಕೊರಗಜ್ಜನ ಮುಂದೆ ಪ್ರಸ್ತಾಪವನ್ನ ಮಾಡಿದ್ರು. ಈ ವೇಳೆ ತಪ್ಪು ಮಾಡಿದ ದುಷ್ಟರು ಯಾರೇ ಆಗಿದ್ರೆ ಕೂಡ ಅವರನ್ನ ಆದಷ್ಟು ಬೇಗ ತೋರಿಸಿಕೊಡ್ತೇನೆ ಅಂತ ಅಜ್ಜ ಅಭಯವನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಇದೀಗ ತಪ್ಪು ಮಾಡಿದ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗಿದೆ. ಇಬ್ರು ಅರೆಸ್ಟ್ ಆಗಿರುವಂತದ್ದು, ಇನ್ನು ಕೆಲವರಿಗೆ ಜೀವನದಲ್ಲಿ ಅನೇಕ ತೊಂದರೆಗಳು ಎದುರಾಗ್ತಾ ಇರುವಂತದ್ದು. ಹೀಗಾಗಿ ಇದೀಗ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಹಾಗೇನೆ ತೊಂದರೆಯನ್ನ ಕೂಡ ಕೆಲವು ಆರೋಪಿಗಳು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ದೈವವೇ ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಟ್ಟಿದೆ. ಈ ಬಗ್ಗೆ ಭಕ್ತರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿ. ಕಳೆದ ಹಲವಾರು ತಿಂಗಳುಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆದಂತಹ ಕಾಣಿಕೆ ಡಬ್ಬಿಗಳಲ್ಲಿ ಹುಂಡಿಗಳಲ್ಲಿ ಹಾಕಿದಂತಹ ವಾಚ್ಯ ಶಬ್ದಗಳಲ್ಲಿ ಬರೆದಂತಹ ಏನು ಚೀಟಿಗಳಿದ್ದು ಮಾತ್ರವಲ್ಲದೆ ಬಳಸಿದ ಕಾಂಡಮ್ಗಳನ್ನು ಹಾಕಿದಂತಹ ಘಟನೆಗಳನ್ನು ನಾವೆಲ್ಲರೂ ಕೇಳಿದ್ದೇವೆ. ಹಲವಾರು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಇಂತಹ ಅಪಪ್ರಚಾರ ಮಾಡಿದಂತಹ ಅಮಾನವೀಯ ಘಟನೆಗಳನ್ನು ನಾವೆಲ್ಲರೂ ಖಂಡಿಸಿದ್ದೇವೆ. ಇಂತಹ ಹಲವಾರು ಕ್ಷೇತ್ರ, ಬೊಬ್ಬುಸ್ವಾಮಿ ಕ್ಷೇತ್ರ, ಇವತ್ತು ಬಾಬುಗುಡ್ಡೆ ಇರ್ಬೋದು, ಅಲ್ಲೋ ದಡ್ಡಲ್ಕಾಡು ಇರ್ಬೋದು, ಮತ್ತು ಕೊರಗಜ್ಜೆ ಕ್ಷೇತ್ರ, ಇವತ್ತು ಎಮ್ಮೆಗೆರೆ ಕ್ಷೇತ್ರ, ಬೊಬ್ಬುಸ್ವಾಮಿ ಕ್ಷೇತ್ರ, ಮತ್ತು ಮಹಾಕಾಳಿ ಪಡ್ಬು ಆದಿಮಹೇಶ್ವರಿ ಕ್ಷೇತ್ರ, ಉಳ್ಳಾಲ ಕೊರಗಜ್ಜೆ ಕ್ಷೇತ್ರ, ಇಂಥ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬೇಡದ ವಸ್ತುಗಳನ್ನು ಹಾಕಿ ನಮ್ಮ ಹಿಂದೂ ಬಾಂಧವರ ಭಾವನೆಗಳಿಗೆ ಧಕ್ಕೆ ಕೆಲಸ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಡೆದಿದ್ದದ್ದು ನಾವೆಲ್ಲರೂ ತಿಳಿದಿದ್ದೇವೆ. ಬೊಬ್ಬುಸ್ವಾಮಿ ಕ್ಷೇತ್ರ ಹೊಸ ಕಂಪೌಂಡು ಆಚೆರಿತ್ಲು ಎಮ್ಮೆಕೆರೆ, ಇಲ್ಲಿ ಕಾಣಿಕೆ ಡಬ್ಬೆ ಹಾಕಿದಂಥ ಸಂದರ್ಭದಲ್ಲಿ ಇಲ್ಲಿಯ ಬೊಬ್ಬುಸ್ವಾಮಿ ಮತ್ತು ಪರಿವಾರ ಶಕ್ತಿ ಯಾವ ರೀತಿ ಕಾರ್ಣಿಕ ತೋರಿಸಿದೆಂದರೆ, ಯಾರು ಆ ಕಾಣಿಕೆ ಡಬ್ಬಿಗೆ ಹಾಕಿದ್ದಾರೆ ದುಷ್ಕರ್ಮಿಗಳು ಅವರನ್ನು
ಅವರ ಬೆನ್ನಟ್ಟಿ ಅದು ಅವರ ಹಿಂದೆ ಹೋಗಿತ್ತು. ಅವರು ಸ್ಕೂಟ್ರಲ್ಲಿ ಹೋಗುವಾಗ ಯಾರು ಕಾಣಿಕೆ ಡಬ್ಬಿಗೆ ಹಾಕಿದ್ದಾರೆ ಅವರು ಸ್ಕೂಟ್ರಲ್ಲಿ ಹೋಗುವಾಗ ಅವರ ಹಿಂದೆ ಅದು ಹೋಗಿ ಅವರಿಗೆ ಉಪದ್ರ ಕೊಡ್ತಾಯಿತ್ತು, ತೊಂದರೆ ಕೊಡ್ತಾಯಿತ್ತು. ಮಾತ್ರವಲ್ಲದೆ ಅವರು ಇಲ್ಲಿ ಕಾಣಿಕೆ ಡಬ್ಬಿಗೆ ಅಲ್ಲಿ ಹಾಕುವಂಥ ಸಂದರ್ಭದಲ್ಲಿ ನಮ್ಮ ಬಬ್ಬುಸ್ವಾಮಿ ಮತ್ತು ಅದರ ಪರಿವಾರ ಶಕ್ತಿಗಳಾದ ಗುಳಿಗ ಮತ್ತು ಅಜ್ಜ ಅವರ ಎದುರಿಗೆ ಹೋಗಿ ನಿಂತು ಅವರಿಗೆ ಅಡ್ಡ ಹಾಕಿದೆ, ಅವರು ಅವರಿಗೆ ತೊಂದರೆ ಕೊಟ್ಟಿದೆ. ಅವರು ಮಲಗಿದಲ್ಲಿ ಅವರನ್ನು ಮಲಗಲಿಕ್ಕೆ ಬಿಡಲಿಲ್ಲ. ಅದರಲ್ಲಿ ಒಬ್ಬ ರಕ್ತ ಅವನು ಸತ್ತಿದ್ದಾನೆ. ಇಂತಹ ತೊಂದರೆಗಳೆಲ್ಲ ಅವರಿಗೆ ಆಗಿದೆ. ಇದು ಸ್ವತಃ ಅವರ ಬಾಯಿಂದಲೇ ಇವತ್ತು ಅಜ್ಜನ ಎದುರಿಗೆ ಬಂತು ಈ ಬಬ್ಬುಸ್ವಾಮಿ ಕ್ಷೇತ್ರದಲ್ಲಿ. ಇದು ನಿಜವಾಗಿ ನಮ್ಮ ಈ ಬಬ್ಬುಸ್ವಾಮಿ ಕ್ಷೇತ್ರದ ಕಾರ್ಣಿಕ ಅಂತ ಹೇಳಬೇಕು. ಯಾಕೆಂದರೆ ನಮಗೂ ಒಂದಿತ್ತು, ನಾವು ಯಾವಾಗ ನಂಬಿಕೊಂಡು ಬಂದಂತಹ ನಮ್ಮ ಕ್ಷೇತ್ರದಲ್ಲಿ ದೈವ ದೇವರುಗಳ ಪೆಟ್ಟು ಅವರಿಗೆ ಬೀಳಬೇಕಿತ್ತು ಅಂತ. ನಿಜವಾಗಿ ಹಾಗೇ ಆಗಿದೆ. ಇವತ್ತು ದೇವರು ಯಾರು ಇಲ್ಲ ಅಂತ ಹೇಳ್ತಾರೆ, ಅವರಿಗೆ ಇವತ್ತು ದೈವ ದೇವರುಗಳು ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಯಾರು ಅಧರ್ಮದಲ್ಲಿ ಮೇಲಿದ್ದಾರೆ ಅವರಿಗೆ ಧರ್ಮ ಇದೆ ಎಂದು ತೋರಿಸಿಕೊಟ್ಟಿದೆ. ಇದು ನಮ್ಮ ಬಬ್ಬುಸ್ವಾಮಿ ಕ್ಷೇತ್ರ ಆಗಲಿ ಅಥವಾ ಪರಿವಾರ ಶಕ್ತಿ ಕ್ಷೇತ್ರದಲ್ಲಿ ಇದು ಇವತ್ತು ಕಾರ್ಣಿಕ ತೋರಿಸಿದಂತಹ ಒಂದು ಪ್ರಸಂಗ. ಇನ್ನು ಮುಂದೆ ಕೂಡ ಯಾರು ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡಬಾರ್ದು ಅಂತ ಈ ದೈವ ದೇವರುಗಳು ತೋರಿಸಿಕೊಟ್ಟಿದ್ದಾರೆ, ಕಣ್ಣೆದುರಿಗೆ ಅವರಿಗೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಇಡೀ ತುಂಬ ಜನ ಇಲ್ಲಿ ಬಂದು ಸೇರಿದರು ಭಕ್ತರು. ಎಲ್ಲರಿಗೆ ಇವತ್ತು ಈ ದೈವದ ಕಾರ್ಣಿಕೆ ಯಾವ ರೀತಿ ಇದೆ, ದೈವಕ್ಕೆ ಯಾರು ತೊಂದರೆ ಕೊಟ್ಟಿಗೆ ಅದು ಬಿಡುವುದಿಲ್ಲ ಎಂಬುದೊಂದು ತೋರಿಸಿಕೊಟ್ಟಂಥ ನಿದರ್ಶನ ಇವತ್ತು ಎಮ್ಮೆಕೆರೆ ಬಬ್ಬುಸ್ವಾಮಿ ಕ್ಷೇತ್ರದಲ್ಲಿ ನಡೆದಿದೆ. ಮತ್ತು ಇಲ್ಲಿ ಏನಂದರೆ ಹಲವಾರು ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಇಂಥ ಒಂದು ನೀಚ ಕೆಲಸ ಯಾರು ಮಾಡಿದ್ದಾರೆ ಅವರನ್ನು ನೀವು ತೋರಿಸಿಕೊಡಬೇಕು ಅಂತೇಳಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಕ್ಷೇತ್ರ ಉಂಟು ಆ ಕ್ಷೇತ್ರದವರು ಪೂರ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಮುಖಾಂತರ ಇವತ್ತು ನಿಜವಾಗಲೂ ದಕ್ಷಿಣ ಕನ್ನಡದಲ್ಲಿ ದೇವರುಗಳು ಇದ್ದಾರೆ ಅನ್ನೋದು ತೋರಿಸಿಕೊಟ್ಟಿದೆ. ಇಂಥ ನೀಚ ಕೆಲಸ ಮಾಡೋರು ಇನ್ನೂ ಹಲವಾರು ಇರಬಹುದು. ಇದು ಇವರೇ ಒಂದು ಪರಿಪಾಠ ಈ ಬಬ್ಬುಸ್ವಾಮಿ ಅವರಿಗೆ ಕೊಟ್ಟಿದೆ. ಇನ್ನು ಮುಂದಿನ ಜನಾಂಗಗಳಿಗೆ ಈ ಬೆದರಿಕೆ ಬೇಕು. ಯಾಕೆಂದರೆ ಬಬ್ಬುಸ್ವಾಮಿ ಏನು, ಸಾರ್ಲ ಪಟ್ಟದ ಅಜ್ಜ ಆದರೆ ಕೊರಗಜ್ಜ ಅಂದರೆ ಏನು ಅನ್ನೋದು ಅವರಿಗೆ ತಿಳುವಳಿಕೆ ಆಗಬೇಕು. ಅವರ ತಿಳುವಳಿಕೆಯನ್ನು ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅಂಥ ಒಂದು ತಪ್ಪು ಯಾರು ಮಾಡಬಾರ್ದು ಅಂತ ನಾವು ಈ ಕೋಟೆದ ಬಬ್ಬು ದೇವಸ್ಥಾನ ಪರವಾಗಿ ನಮ್ಮ ಎಲ್ಲರಲ್ಲಿ ಪ್ರಾರ್ಥಿಸ್ತೀವಿ.